ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀ ದುರ್ಗಾ ಚಾನಲ್. ಪ್ರಸಾದಣ್ಣ ಕೂಪನದಲ್ಲಿ ಪ್ರಸಾದಣ್ಣ ಏಪೈ ಒಂದು ಮೆರವಣಿಗೆ ಸ್ಟಾರ್ಟ್ ಶೋಭಾಯಾತ್ರೆ పోతుజారా ಆಂಡ ಚಾಲಿ ಪರ್ತಿಜಿ ನನ್ನ ಪರೋಡು ಅಂತ ಲೇಟ್ ಪರ್ಕಂದ್ ಎಂಕ್ ಚೌಲಿ ಚಾವ್ ಪರ್ರೆ ಎಂಕ್ ಬೆಚ್ಚ ಬೆಚ್ಚ ಚಾವರ್ರೆ ಹೌದು ಯಾನ್ ಚೌಲಿ ಚಾವ್ ಪರ್ಪಿ ಅಂಚ ಬೆಚ್ಚೋಂಡ ಎಂಕ್ ದೀದು ಐದವ್ಲಿ ಅಂಚು ಲೈವ್ ಮಂತ್ ಪೋದು ಪಕ್ಕ ಪರ್ಕಂದ್ ಐನ್ 6 ಗಂಟೆನಾ 5 ಗಂಟೆಗೆ ಪಾಡ್ನ 5 ಗಂಟೆಗ ಲೈವ್ ಪಾಡುವಾರ ಅತ್ತಗೆ ಚುರ್ಲೆ ಬೊರ್ಚಿ ಎಂಕಲ್ಲ ಅವಳು ಉಂಡು ಎಂಕಲ್ ಮಲ್ಪುವತ್ತೆ ಇಲ್ಲಾಡು ಎಂಕ್ಲಿಗೆ ಆಯ್ತದ ಆದನ ಆತಂದು ಇಜ್ಜಿ ಫೋನ್ ಇಲ್ಲಾಡು ಉಂಡು 20 ರೂಪಾಯಿ ಕೊಡ್ನಾಡು ತಿಕ್ಕು ಪಾಕೆಟಿಗೆ 20 ರೂಪಾಯಿ ಅಂದಿ ಎಂಕುಲು ಕಾಲೇಜ್ ಎಂಕಲ್ಲ ಚಕ್ಕುಲಿ ಸೇಲ್ ಉಂಡತೆ ಅಂಗಡಿ ಪುರ ಪಪ್ಪ ಮಲ್ಪು ಅಂಚ ಓಮ್ ಪ್ರಾಡಕ್ಟ್ ದಿನಾಲ ಬೆಲೆ ಅವು ದಿನತ ಕ್ಯಾಟ್ರಿಂಗ್ ಆಂಡ ಅವು ಬತ್ತಿಲ್ಲ ಕತೆ ಏಪ ಬತ್ತನ ಅಪ್ಪಗ ಮಲ್ಪೇರೆ ಅಂಚ ಐಕ್ ಚಕ್ಕುಲಿದ ಆತುಂದು ಇಜ್ಜಿ ಬೋಡಾಲ ತಿತ್ತುಂಡು ಪೋದು ಕನ್ಬಿನಿ ಆತೆ ಪ್ಯಾಕೆಟ್ ಆಯ್ಕ ಕಾಸು ಕೊರೋಡು ಐಕ್ ಪ್ಯಾಕೆಟ್ 5 ತಿಂದ ಮಲ್ಲೇಜಿ ಪ್ಯಾಕೆಟ್ ಆಯ್ಕ ತಿನ್ಪುನ ಕಾಸು ಕೊಡ್ದು ತಿನ್ನೋಡು ಅಂಚ ವಿಹರೆಗ್ಲ ಅಯ್ಯೋ ದೇವ ಈರ್ ಫೇಮಸ್ ಒಂದು ಪಾಡ್ಯಾರ ಪಾಪ ಪ್ರೀತಿಸ್ ಆರ್ ನಾನು ಎರೇಗ್ಲ ಕೊರೆಯೇರು ಇಲ್ಲಡ್ ಬೊಂಡ ನನ್ನ ಮನಸ್ಸೇ ಅಲ್ಪವೇರು ಅಡ್ಡು ನನ್ನ ಚಾಕ್ ಕೊರೆಯೇರವು ನನ್ನ ಮನಸ್ಸಿಗೆ ನನ್ನ ಮತ್ತಿನಗಳೇ ಪೋರ್ಡು ಮನಸ್ಸೆ ಕೊರ್ಪಿನ್ ಮಂಡೇರು ನನ್ನ ಬಿಲ್ಕುಲ್ ಚಾ ಮಾಲ್ಟ್ ಮಲ್ತು ಕೊರ್ಪುಜಿ ಅಂತೀರು ಅರೆಗ ಆತು ಸಾಕಾತು ನೀರ್ನ ಮೆಸೇಜ್ ದಾದಿ ಸಿಂಪಲ್ ಬಾಯ್ ಇರ್ನ ಮಂಡೆ ಓಲಿತ್ತರಿಯೇ ಓಹಲ ತೋಜರಿಯೇ ಸಿಂಪಲ್ ಬಾಯ್ ಒಡೆಪೋತೀನಿ ಸಿಂಪಲ್ ಬಾಯ್ ನಾಪತ್ತೆ ಆಗಿದ್ದಾರೆ ಇವತ್ತು ಕಣ್ಣಿಗೆ ಕಾಣ ಸಿಗುತ್ತಿದ್ದಾರೆ ಸಿಂಪಲ್ ಬಾಯ್ ಅಯ್ಯೋ ದೇವ ಸಿಂಪಲ್ ಬಾಯ್ ಗೊತ್ತೇ ಇದ್ದ ಆದ ವಿಷಯ ಅಂದ ಅದೇ ಪ್ರಸದನ್ನ ಈಜಿನಾರ್ಲ ತೇಲ್ತದ್ವೆ ರಂಚೆನೆ ಎಂತವ ಸಿಂಪಲ್ ಬಾಯ್ ಬ್ಯಾನ ಅವಳು ದಾಯಿ ಅಂಚಪುರಾಣ ಎಂಕ್ಲಿಗೆ ಕಲ ಒಂದೇ ಪೆಟ್ಟು ಪೂರುಂಡು ಅವಳು ಬೇರಗ್ ಅವು ಪುರಾರೆ ಇಜ್ಜಂಚ ಪಾಪ ಇರೇ ಕೊಂಚ ಚಾಕ್ ಚಕ್ಕುಲಿ ಮಲ್ತು ಕೊಡ್ತೀರ ಅವೆಲ್ಲ ಇರು ಪಾಪ ಕೊರದಿಲಕ ಮಲ್ತಾರ ನನ್ನ ಏನೇಗ್ಲ ಪಾಪ ನನ್ನ ಕೋರಿದ ಮನಸ್ಸೆ ಕೊರ್ಪೇರಿಗೆ ಯಾರು ಹೇಮಂತ್ ಮತ್ತೆ ಹಾಯ್ ಬಲದಲ್ಲೇರು ಹೇಮಂತ್ ವನಸಾಂಡೆ ಚಾಂಡೆ ಹಾಯ್ ಬುಡಿ ಅಕ್ಕವಾ ಬುಡಿ ಒಂದು ಕಾರ್ಮ ಬುಡಿಯ ಎಂಚಿನಿ ಹೇಮಂತ್ ಮನಸ್ ಮಲ್ತಾರ ದಾದ ಸ್ಪೆಷಲ್ ಇನಿ ಸೈಯರೆ ಪೋಗಿತ್ತೆ ನಿಗುಲು ಸಾಹುಗು ಬರ್ಪುಚರ ಅಂದು ಗೊತ್ತಂಡ್ ಸೈವನ ಕೆಲಸ ಅಲ್ಲ ಅಂಚವರ ದಯ ಬರ್ತೀನಿ ಸಿಂಪಲ್ ಬಾಯ್ ಅಂಚಪುರ ಪಂಡ್ರಲ್ಲಿ ವನಸಾಂಡ ಆಂಡಿ ವನಸಾದು ಜೆತ್ತಲಕ್ಕದು ಚಾದೀದು ಚಾ ಪರ್ತುಜಿ ಚಾ ಪರ್ರೆಂಜಿ ಬಾಕಿಂಡು ಮೊನ್ನೆ ಚಾಕ್ಲೇಟ್ ಕೊರ್ದಿತ್ತೆ ನನ್ನಲ್ಲ ಖಾಲಿ ಮಂಜೋಲ್ ಸಂಗೀತಕ್ಕ ಹೌದಾನಿ ನಲ್ಲ ಖಾಲಿ ಮಂಜನಿ ಎಂಕು ಬಿ ನೇರ್ಲ ಚಾಕ್ಲೇಟ್ ಕೊಡಿ ಅಪ್ಪಗನೆ ಖಾಲಿ ಆತು ಆಯ್ತ ತೊಟ್ಟೆಲಿ ಇತ್ತದಂತ ತಿಂದು ತೊಟ್ಟೆ ತಕ್ಕದು ಡಸ್ಟ್ಬಿನ್ ಬೋತಾವು ಯಾನ್ ಬಂಟ್ವಾಳಡು ಉಲ್ಲೆ ದಾನಿ ಬಂಟ್ವಾಳಡು ದಾನೆ ಹೇಮಂತ್ ಗೌಜಿಂಡ ಬಂಟ್ವಾಳಡು ಬಂಟ್ವಾಳ ದಾನೆ ಪೋತಿ ಮುಲ್ತುಡ್ದು ಸೀದಾ ಬಿಟ್ಲಾರ್ದು ಬಂಟ್ವಾಳಗ್ ದಾದ ವಿಷಯ
ಒಂಜೋನ ಸೊಡ್ಡು ಒಲಿಂಪಿಕ್ ಲೆಕ್ಕ ಉಂಟು ಎಂಚಿನ ಸಿಂಪಲ್ ಬಾಯ್ ಕಾರು ಈ ಸಿಂಪಲ್ ಬಾಯ್ನ ಎಂಚಿನ ಆ, ಭಾವನೆ ಇಲ್ಲದಲ್ಲ ಭಾವನೆ ಇಲ್ಲದ ತೊಟಿಲ್ ಪಾಡ್ರೆ ನೀನಿ ತೊಟಿಲ್ ಪಾಡು ದಾದ ಕೊಂತರಿ ಒಂದಕ್ಕೆ ಬಾಲಿ ತೊಟಿಲ್ ಪಾಡ್ರೆ ಕಾಲಿ ಕೈಟ್ పోతాರ ಮಾಮ ಅದೆಲ್ಲ ಕೊರ್ರೆಜ್ಜರಿಗೆ ತೊಟಿಲ್ ಪಾಡ್ರೆ ಬಂಟ್ವಾಳ ಎನ್ನ ಊರು ಈನ ಊರ ಬಂಟ್ವಾಳನ ಪ್ರಸದನ್ನ ಅಂದ ಎನ್ನ ದೊಡಮನಕ್ಕುಲ್ಲ ಅಂಚಿ ಬಂಟ್ವಾಳ ಬಂಡ ಅಂಚಿ ಒಗ್ಗದಂಚಿ ಉಪ್ಪು ಹಾ ಪನಂದುಲ್ಲೇರು ಕಾಲಿ ಕೈಟ್ ಪೋತಿನ ಅಂದಿ ದಾದ ಕೊಂತರಿ ಚೈನ್ ಮುಂಗಿಲ ದಲ ಕೊಡ್ತು ಜರ ಮತ್ತ ಜರ ಬಾಲೆಗ್ ಅವು ಕೂಲಿ ಆತ ಪೆರದನೆ ಅವು ಪೆರದನೆ ಮಾರ್ರೆ ಇರಿಗೆ ಇತ್ತೆ ಗೊತ್ತಾಯ್ನ ಅವು ಪೆರದನೇನಿ ಕೂಲಿ ಎತ್ತವು ಪೆರದನೆ ದೀತೀನಿ ಎಂಕಲ್ ಕೂಲಿ ಮಲ್ದಿನಿ ಪೆರದನೇನಿ ಎರಿಗಲ ಬೇಜಾರು ಬೊಚ್ಚಿ ಬಂದು ಕೂಲಿ ಪುರ ತಾಳ್ದಿನ ತಿರೇ ಗೊತ್ತುಜ ಕೂಲಿ ಪುರ ಯಾಪನೆ ತಾಳ್ದಿನ ಸಿಂಪಲ್ ಬಾಯ್ ಅವು 5 ಬಕ್ಕ ಪೆರದನೆ ದೀನಿ ಐಕ್ ಒಂದು ಮಲ್ತೀನಿ ಬಕ್ಕ ದಾದೆ ಹಂಗೆ ಪಾತಿರೊಚ್ಚ ಅಂಚ ಮ್ಯೂಟ್ ದೀತೇನೆ ರೊಚ್ಚಿ ಇಜ್ಜಪ್ಪ ಇಚ್ಚಿ ತಾಲೆಜಿ ಇದೀಗ ಇರ್ಪಣ ಪಿದೈಡ್ ಉಪ್ಪು ಅರ್ಜಿ ಮಲ್ಲೆಜಿ ಮ್ಯೂಟ್ ಇತ್ತಲ್ಲ ಮಲ್ಲೆಜಿ ಇರು ಯಾನು ಇರು ಪನೊಂದು ಪ್ಲೇನ್ ಉತ್ತರ ಕೊರೊಂದಿಪ್ಪೆ ಅವು ಹೇಮಂತಲ ಬಗ್ಗೆ ಪ್ರಸ್ತುತ ಏನೊಂದು ಉಪ್ಪೆರು ಒಳಲಿ ದ್ವಾರ ಉಂಡದ BC ರೋಡ್ ಆಯ್ತಾ ಬದಿತ ಇಪ್ಪುನ ಬಿಲ್ಡಿಂಗ್ ನಮ್ಮನೆ ಆಯ್ತಾ ಪಿರವು ನಮ್ಮ ಇಲ್ಲ ಅಂದೇ ದ್ವಾರ ಉಂಡು BC ರೋಡ್ ಆಯ್ತಾ ಬಡಿತ ಇಪ್ಪುನ ಬಿಲ್ಡಿಂಗ್ ಮಲ್ಲ ಬಿಲ್ಡಿಂಗ್ ಅವು ಯಾ ತೂತುಜಿ ಪ್ರಸದನ್ನ ಪೋಡಿ ಉಂಡು ತಿಲ್ನೆ ಪೋಡಿ ಉಂಡಿಗೆ ಮಾರ್ರೆ ಡ್ರೆಸ್ ಕೊಂತಾರ ಓಕೆ ಓಕೆ ನಿಖಲ್ ಹಿಡ್ದಲ್ಲ ಬಂಗಾರ ಪಾಟ್ರಿಜ್ಜಿ ಬಾಲೆಗ್ ಅಪ್ಪ ಎಲ್ಲದನ್ನ ಕೊಡ್ದಲ್ಲ ಪಾಡ್ರಿಜ್ಜ ಅಂಗಿ ಕಾಪಿನ ಕೊಂತು ಜರತೆ ಮಂತ್ ಎಲ್ಲೇ ಕೊಂತಾರ ತಂಗಿ ಬಾಲೆಗಾಪಿನ ಶಾಂತಕ್ಕ ಓಲ್ಲೇರು ಶಾಂತಕ್ಕ ಬೈಜ್ಜಿರಿಯೇ ನನ್ನ ಬರುಡು ಪೋತು ಜರ ಅಂಚಿ ಸಂಗೀತಕ್ಕ ಇಜ್ಜಿ ಅಂಚಿ ಪೊಳಲಿ ದ್ವಾರ ತೂತೆ ಅಣ್ಣ ಬಿಲ್ಡಿಂಗ್ ಒಂದು ಗೊತ್ತು ಜಿಂಕ್ ಇರು ಮೊರಣಿ ಪಂತುಲದ ಅವಳೇ ವೈಟಿ ಆಫೀಸ್ ಓಪನ್ ಮಂದಲತ್ತೆ ಇರ್ನ ಬಿಲ್ಡಿಂಗ್ ಇತ್ತಲ್ಲ ಬಕದಾಯಿ ಓಲೋಲ್ ನಮ್ಮ ನಾಡು ಆ ಬಿಲ್ಡಿಂಗ್ ಆತು ವೈಟಿ ಆಫೀಸ್ ಇಜ್ಜಪ್ಪ ದಾಲೆಜ್ಜಿ ಎಂಚಿನ ಗುಡ್ ನ್ಯೂಸ್ ದಾಲ ಗುಡ್ ನ್ಯೂಸ್ ಇಜ್ಜಿ ಎಂಚಿನ ಗುಡ್ ನ್ಯೂಸ್ ನಾನ ಗುಡ್ ನ್ಯೂಸ್ ಅಣ್ಣ ನಾನು ಒಂದು ನಮ್ಮ ಚಾನಲ್ ಮೋನೋ ಅದ ಐತ ಗುಡ್ ನ್ಯೂಸ್ ಬರೋಡು ಬಾಯಿ ಪನದಲ್ಲಿ ಬಾಯಿ ಮತ್ತೆ 8 ಗಂಟೆಗೆ ತೊಟ್ಟಿಲ್ ಪಾಡ್ರೆ 8 ಗಂಟೆಗ ನನ್ನ ಗುಡ್ ನ್ಯೂಸ್ ఉంది ಮೋನೋ ಅಂಡ ಅವೇ ಗುಡ್ ನ್ಯೂಸ್ ಐಟ್ದಾಲ ಆಸೆಜ್ಜಿ ಏಮಂತ ಕೌಡ ಕಾದಿ 11 ಗಂಟೆಗೆ ಆಂಡ ತೊಟ್ಟಿಲ್ ಪಾಡ್ದು 11 ಬಂದ್ಕೊಂಡು ಹಾ ಪರವಾಗಿಲ್ಲ ಮಧ್ಯಾಹ್ನ ತೊಟ್ಟಿಲ್ ಪಾಡ್ರೆ ಸರಿ ತೊಟ್ಟಿಲ್ ಪಾಡ್ನಿಗೆ ಅದು ವೆಜ್ಜ ನಾನ್ ವೆಜ್ಜಾ ಹೇಮಂತ್ ವೆಜ್ಜ ನಾನ್ ವೆಜ್ಜ ನಿಕಲಂಚಿ ಒನಸ್ ಪುದರ್ದಾದೆ ಬಾಲೆದ ಹೇಮಂತ್ ಪುದರ್ದಾದೆ ಬಾಲೆದ ಬಾಯಿ ಬಕ್ಕ ಮಲ್ಲೆ ಬಾಲ್ಯದ ಪುದರ್ ಬಂದು ಪೋಲಿ ಹೆಸರೆಂತವಾ ಮಗುವಿದು ಕೋರಿ ಮೀನು ಆ ಬಾಲ್ಯದ ಪುದರ್ದಾದೆ ಎಪ್ಪೆ ಬಾಲ್ಯದ ಪುದರೇ ಗೊತ್ತುಜ್ಜಿಗಿ ವೆರಿ ಗುಡ್ ತೊಟಿಲ್ ಮಾಡ್ರೆ ಪೋತೀನಿ ಹೇಮಂತ್ ದಾದನ ಬಕೀರಿ ಎಂಚಿನಿ ಹೇಮಂತ್ ಪುದರ್ಗೆ ನೋಡತ್ತೆ ಬಾಲ್ಯದ ದಾದನ್ ತೊಟಿಲ್ ಪಾಡ್ನಾಗ ಪುದರ್ ದೀಪುಜೇರಿ ಹೇಮಂತ್ ನೆಂಪಿಜ್ಜಿಗೆ ದಾದ ಹೇಮಂತ್ ಇಂಕೊಂಜಿ ಎಲ್ಲ ತೊಟ್ಟಿಲ್ ಪಾಡ್ರ ಪುದರ್ ದಾದಕ್ಕೆ ನಬ್ಬೆ ಸೊಂಡು ಎತ್ತೆ ಪುರ ಲೇಟೆಸ್ಟ್ ಪುದರ್ ದೀಪಿರತಾ ಅಂಚ ಮೇರೆ ನೆಂಪೆ ಇಜ್ಜಿಗೆ ಪುದರ್ ಈರಿಲ್ಲಡಿಜ್ಜರ ಅವಳು ಅಕ್ಕಡೆ ಕೇಂದ್ರ ಅಬ್ಜೇರ್ನ ಯಾನ್ ಕೇನ್ನೆ ಇಜ್ಜಿಗೆ ಬಕೀರಿ ಎಂಚಲೆ ಪೊರ್ ಬಾಲೆಣ್ಣನ ಕೇನೋಡತಿ ತೇರ್ಲ ಕೀರು ಜೇರ ನಿಕ್ಕೆ ನಿಕಲಿನ ದಲ್ಪ ತಕುಲು ಕೇನು ಜೇರ ಬಾಲೆಗ್ ದಾದ ಪುದರ್ ದೀತೇರಂದು
ಪುದರೆ ಗೊತ್ತಿಜಿಗೆ ನೆಂಪಿಜ್ಜಿಗೆ ಅಂದ್ರೆ ಎಂಚಿನ ಬಗೀರ್ ಕೋರಿದ ಮೀಂದ ಖಾಲಿ ಉಂಡ್ರೆ ಪೋತಿನ ಅವಳು ತೊಟಿಲ್ ಪಾಡ್ಲಿಕ್ಕೆ. ಆಯ್ ಮಾರೆ, ಊಟ ಆಯ್ತಾ? ಊಟ ಆಗಿದೆ ರವಿ ಅವರೇ, ನಿಮ್ದಾಯ್ತಾ ಊಟ? ಎಂತ ಸ್ಪೆಷಲ್ ರವಿ ಅವರೇ ಊಟಕ್ಕೆ? ವೆಲ್ಕಮ್ ರವಿ ಅವರೇ ನಿಮ್ಗೆ ಲೈವಿಗೆ. ಬಕ್ಕಕ್ಕೆ ಏನುಂಡ ಬಕ್ಕಕ್ಕೆ ಎಂದು ಪಲ್ಲೆ ಬಕ್ಕ ಬೈಯ ಪ್ರೀತಿಸಿನ ಲೈವ್ ಪಲ್ಲೆ ಪುದರ್ ಅಂದು ಮಾರೆ ಕೋರಿವಿಂದ ಒಣಸುಂಡ್ರೆ ಪೋತಿನ ಬಾಲ್ಯದ ಪುದರ್ ಗೊತ್ತು ಜಿ ತೊಟಿಲ್ ಮಾಡ್ರೆ ಪೋತಿನಾನೆ. ಊಟ ಆಯ್ತಾ ಅಂತ ಕೇಳ್ತಾ ಇದ್ರೆ ಆಗಿದೆ ಆಗಿದೆ, ಊಟ ಆಗಿ ಈಗ ಕಾಫಿ ಇಟ್ಟಿದ್ದೇನೆ, ಚಾ ಇಟ್ಟಿದ್ದೇನೆ, ಆದ್ರೆ ಕುಡಿಲಿಲ್ಲ. ಲೈವ್ ಎಂಡ್ ಆದ ನಂತರ ಕುಡಿಯುವುದು. ನಿಮ್ದು ಊಟ ಆಯ್ತಾ? ಎಂತ ಸ್ಪೆಷಲ್? ಪ್ರಸಾದನೆ ಒನಸಾಂಡೆ ಪ್ರಸಾದನೆ పోయరాను ఏమంత కోరి మీను ఉప్పు సింపుల్ బై పొడి తినొందులేరు అన్న సాంబారు సూపర్ సూపర్ ಎಣ್ಣ ಬಾಲೆ ಕೊರ್ಪುನ ಯಪ್ಪ ದೇವರೇ, ಬಾಲೆ ಕೊರ್ಪಿನ ಗಿಫ್ಟ್ಲ ಕುಂತು ಮಕ್ಕ ಎಂಚಿನಿಕ್ಕಿ ಇರ್ಪೋತೀನಿ ಏಮಂತ ಬಾಲೆ ಗಿಫ್ಟ್ಲ ಕೊಂತು ಜಿಲ್ಲಾಡಿ ಎರೆಗೆ ದಿತ್ತೀನಿ ಇರೆಗೆ ಬಾಟ್ರೆ ಅವಳು ಇಲ್ಲಲು ನೆಂಪಿಚ್ಚಿಗೆ ಅಮ್ಮ ನೆರ್ಜರಿ ಎನ್ನ ಅಮ್ಮ ನೆರ್ಜರ ಕಾಲಿ ಕೈಟ್ ಪೋತ ತಂದು ದಾದ ನೆನೆಪ ಇರೆಗ್ ಬಾಲ್ಯದ ಪುದರ್ಕೇಂದ್ರ ನೆನೆಪಿಜ್ಜಿ ಏಮಂತ ಕುಡೊಂಜಿ ಇರೆಗ್ ಅಂಗಿ ಪತ ಬರ ನೆಂಪಿಜ್ಜಿ ಎಂಗ್ ಕೊರ್ಪುಡಕ್ಕೆ. ಅಯ್ಯೋ ದೇವ, ಹೆಂಚಿನ ಏಮಂತ ಗೊತ್ತಾಪುಜಿ. ಇನ್ನು ಅಮ್ಮ ಇರೆ ನೆರೆದು ಸಾಕವರೆಗೆ ನಿನ್ನ ಮಂಡೆ ಇಂಚಿನ ಮಂಡೆಡುಲ್ಲ ಅಂದದೆ ಅಮ್ಮಡ ಪಂಡ ನೆಂಪಿಜ್ಜಿ ಲೈಕ್ ಅಮ್ಮದ ದಂಡೇರ್ ಅಮ್ಮದ ಬೇಗ ನೆನಪು ಕಮ್ಮಿ ನಿಂದಿರ. ರವಿ ಅವ್ರು ಹೋದ್ರ? JCB ಅವ್ರು ಹೋದ್ರ? ಅಮ್ಮದ ದಂಡೇರಿ ನೆನಪಿಜ್ ಬನ್ನೇಕ್ ದಾದಲೆಜ್ಜಿ ಅಮ್ಮ ಗೊತ್ತು ನೀರ ನೆನಪ ಪಂಚಿನ ನೀನವಾ ನೆನೆಪ ಮಾರ ಇರ್ನ. ರವಿ ಅವರೇ ಲೈಕ್ ಕೊಡ್ಲಿಲ್ವಾ? ಲೈಕ್ ಕೊಡಿ ಒಂದು. ಎಲ್ಲಂಜಿ ಇಲ್ಲಾಗ ಬರ್ಪೇರು. ಹಾ ಪಕ್ಕೊರ್ಲಿ ಮಸ್ತ್ ಜನ ಇರ್ತೀರಾ? ಎಲ್ಲಂಜಿ ಇಲ್ಲಾಗ ಬನ್ನ ಕೂಡ ಅವಳು ತೋಟಿಲ್ ಪಾಡ್ರೆಜ್ಜೆ ಅವು ಮಾತ ಎರೆಗ್ ನೆಂಪು ಹಾಕೊಂಡು ಪೋಪುನಾಗ ನನ್ನ ನೆನೆಪು ಆವಡಿರೆಗ ಅವು ಪುರ ನೆನೆಪು ಆವಡು ನನ್ನ ಪುರ ಅವೇ ನೆನೆಪು ಮಲ್ಪುನ ಉಪ್ಪುಂಡು ಪೂರ ನನ್ನ ಪಕ್ಕ ಕೂಡ ಬನ್ಪಾರು ಒಂಜಿ ಪೊಣ್ಣುನ ಆಡ್ಲಿ ಇಂಕ ಮದಿಮೆ ಆವಡು ಬನ್ಪಾರು ಕೂಡ ಮದಿಮೆ ಆಂಡ ಒಂದು ಪೂರ ನೆನೆಪು ಉಪ್ಪೊಡತ ಮಾರ್ರೆ. ಪುದರ್ ಗೊತ್ತುಜ್ಜಿ ಬಾಲ್ಯದ ಪುದರ್ದಾದ ಕೇಂಡ ಅವು ಗೊತ್ತುಜ್ಜಿ. ಅಂದಿಯೇ ಮತ್ತೆ ಹೆಂಗ್ ತೆಲಿಕೆ ಅರ್ಪುಡಿ ಮಲ್ಪುಳ ತೂನಾಗ ಇರ ಮಂಡಿನ ವಾರ ಏರ್ಲಿಜ್ಜರಾ ಓಕೆ ಏರ್ಲಿಜ್ಜರಾ ಬಕ ಬಾಲೆ ಪೊಣ್ಣ ಆನ ಪಲ್ಲೆ ಅವು ಪಲ್ಲೆ ಬಾಲೆ ಪೊಣ್ಣ ಆಣ ಅವು ಆಣಲ ಪಲ್ಲೆ ತುಕ ನನ್ನ ಪ್ರೀತಿ ಅಕ್ಕ ಶಾಂತ ಅಕ್ಕ ಪನ್ಪುನ ಇರಿಪ್ಪು ಇರೆಗೆ ನಾನು ಎಂಕ್ ದಾಲ ಮನ್ಪುಜೇರಿ ಇರೆಗೆ ಬರ್ಬೇರಿ ಯಾನ್ ಪನ್ಪೆ ಬಕ್ಕಗಳ ನೀವ್ ಏಮಂತೀನಿ ಬಾಲೆ ತೊಟಿಲ್ ಪಾಡ್ಡೆ ಪೋತೆಗೆ ಬಾಲೆದ ಪುದರ್ಕೆಂಡ ಗೊತ್ತಿಜಿ ಬಾಲೆಗೆ ಅಂಗಿ ಕೊಂಡು ತಿನ್ನಲ್ಲ ಇಲ್ಲಡ್ ಬುಡ್ದು ಪೋತೆಗೆ ಪನ್ಪೆನ್ ಶಾಂತ ಸಿಸ್ತ್ರಲ್ಲ ಪ್ರೀತಿ ಸಿಸ್ತ್ರಲ್ಲ ಅನು ಸಿಸ್ತ್ರಲ್ಲ ಪನ್ಪೆ ಮಾತೇಡಲ್ ಪನ್ಪೆ ಕಳಿತೆ ಬರ್ತಿನಗಲ್ಲ ಅಕ್ಕಳು ಎಣ್ಣೆರಿ ವಾ ನೆನೆಪು ಏಮಂತ ಈ ಚಟ್ನಿ ತಿಂತಿದ್ದಾರೆ ತಿಮರದ ಚಟ್ನಿ ತಿಂತಿದ್ದಾರೆ ಆನ್ ಮಾಡಿ ವಿಡಿಯೋ ಪನ್ನೆತ್ತೆ ತಿಮರದ ಚಟ್ನಿ ತಿನ್ಲೆಂದು. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾರದಾ ಸಿಸ್ ಬಂದ್ರು. ಹಾಯ್ ಶಾರದಾ ಸಿಸ್ ವೆಲ್ಕಮ್. ಲೈಕ್ ಡನ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾರದಾ ಸಿಸ್ ನಿಮ್ದು ಮೋನೋ ಆಯ್ತಾ? ಕಂಗ್ರ್ಯಾಚುಲೇಷನ್ ನಿಮ್ಗೆ. ಹಾಫ್ ಮೋನವ ಫುಲ್ ಮೋನೋ ಆಯ್ತಾ ನಿಮ್ದು? ಏಮಂತ ತಿಳ್ತೊಂದು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿಸ್ಟರ್ ಮೋನು ಆಯ್ತು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ನಿಮಗೆ ಕೂಡ ಥ್ಯಾಂಕ್ ಯು. ನೀವು ಕೂಡ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತೀರಲ್ಲ ಸಿಸ್ಟರ್. ಫುಲ್ ಮೋನವಾ? ಫುಲ್ ಮೋನ ಆಯ್ತಾ?
ಲೈವ್ ಮಾಡ್ತೀರಾ ಇನ್ಮೇಲೆ? ಫುಲ್ ಮೋನ ಆಯಿತು. ಕಂಗ್ರ್ಯಾಚುಲೇಷನ್ ನಿಮಗೆ, ಆಯಿತಾ? ಇನ್ನು ಡಾಲರ್ ಕಂಪ್ಲೀಟ್ ಮಾಡಬೇಕಲ್ಲ, ಅದಾಗ್ತದೆ ಮತ್ತೆ. ಈಗ ಮೋನ ಒಂದಾಯ್ತಲ್ಲ ಅಲ್ವಾ? ಮತ್ತೆ ಇನ್ನು ಲೈವ್ ಮಾಡ್ತೀರಾ? ಮಾಡ್ತಾ ಇದ್ದೀರಿ? ಓಕೆ ಓಕೆ, ಬರ್ತೇನೆ ಮತ್ತೆ, ಆಯಿತಾ? ಲೈವ್ ಮಾಡಿದರೆ ಬರ್ತೇನೆ. ಸಾಯಂಕಾಲ ಮಾಡ್ತೀರಲ್ಲ ನೈಟಿಗೆ? ಬಾಯ್ ಅಕ್ಕ, ಬಾಯ್ ಹೇಮಂತ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್, ಮತ್ತೆ ಸಪೋರ್ಟ್ ಮಾಡ್ತೀನಿ. ಬೇಜಾರು ಮಲ್ಪೊಚ್ಚಿ ದಾಲ ಪಂಡೆಂದು ನೆನೆಪು ಇರಿಗೆ ಏಪಲ್ ನೆನೆಪು ಕೊಡವು ಅವೇ ನಾನು ನೆನೆಪುಡು ಒಡೆಲ ಪೋನಾದಲ್ಲ ವಸ್ತೆ ತೊನಿತ್ತಲ್ಲ ಪತಂಪೊಲೆ ಅವೇ. ಓಕೆ ಬಾಯ್ ಹೇಮಂತ್, ಥ್ಯಾಂಕ್ ಯು ಸಿಸ್, ಮಾಡ್ತೀನಿ. ಓಕೆ ಓಕೆ, ಬರ್ತೇನೆ ಸಿಸ್, ಬರ್ತೇನೆ, ಮಾಡಿದ್ರೆ ಬರ್ತೇನೆ. ಸೂಪರ್ ಸಪೋರ್ಟರ್. ಎಷ್ಟು ವರ್ಷ ಕಳೀತಾ ಶಾರದಾ ಸಿಸ್? ವರ್ಷ ಕಳೀತಾ ನಿಮ್ಮದು? ದಾದಲ ಇಜ್ಜಿ ಬೇಜಾರು ದಾಲೆ ಇಜ್ಜದ ಇದೇ ಬೇಜಾರು ಆಪುಜಿ, ಹೆಂಗೆ ಗೊತ್ತುಂಟು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶಾರದಾ ಸಿಸ್ ಮೋನು ಹತ್ರ ಮೆಂಬರ್ಶಿಪ್ ತಗೊಳ್ಳಿ ಸಿಸ್. ನನಗೆ ಮೆಂಬರ್ಶಿಪ್ ನಂದು ಬ್ಯಾಂಕ್ ಅಕೌಂಟ್ ಸಪೋರ್ಟ್ ಮಾಡ್ತಾ ಇಲ್ಲ ಶಾರದಾ ಸಿಸ್ ಮೆಂಬರ್ಶಿಪ್ಗೆ. ನಾನು ಅದಕ್ಕೆ ಕ್ಲಸ್ಟ ಸಿಸ್ಸಿದ್ದು ಕೂಡ ತಗೊಂಡಿಲ್ಲ. ಜಗ್ಗಣ ಎಲ್ಲರಿಗೂ ತಗೊಳ್ಳಿಕ್ಕೆ ಮನಸ್ಸಿತ್ತು, ಆದರೆ ನಂದು ತಗೊಳ್ಳಿಕ್ಕೆ ನನ್ನ ಏನು ಆಟೋ ಪೇ ಆಗ್ತಾ ಇಲ್ಲ ಬ್ಯಾಂಕಿದು. ಅದು ಹೋಗಬೇಕು, ಬ್ಯಾಂಕಲ್ಲಿ ಹೋಗಿ ಸರಿ ಮಾಡಬೇಕು. ಪುರ್ಸೊತ್ತಿಲ್ಲ ಈಗ ಹಸ್ಬೆಂಡಿಗೆ, ಹಾಗೆ ಅವರು ಸ್ವಲ್ಪ ಪುರ್ಸೊತ್ತಾದರೆ ಹೋಗಿ ಚೆಕ್ ಮಾಡ್ತೇನೆ ಎಂತಾಯ್ತಂತ. ನನಗೆ ಲೇಟ್ ಉಂಟು ಶಾರದಾ ಸಿಸ್, ನಂದು ಅರ್ಧ ಕೂಡ ಆಗಲಿಲ್ಲ, ಅರ್ಧ ಕೂಡ ಕಾಲು ವಾಸಿ ಆದದಷ್ಟೇ ನಂದು, ಹತ್ತಿರ ಇಲ್ಲ ನಾನು. 1 year 2 month ಆಯಿತು ಸಿಸ್. ಹೌದಾ? ಓಕೆ ಓಕೆ, ಪರವಾಗಿಲ್ಲ, ಆಯ್ತಲ್ಲ ಈಗ ಅದ್ರಲ್ವಾ. ನಿಮಗೆ 1 year ಆಗುವಾಗ ಲೆಸ್ ಆಗ್ತಾ ಬರ್ತಿತ್ತಾ? ಇಲ್ಲ ಅಲ್ವಾ? ರಕ್ಷಾ ಸಿಸ್ ಮೋನು ಆಯ್ತಾ ಸಿಸ್? ಗೊತ್ತಿಲ್ಲ, ರಕ್ಷಾ ಸಿಸ್ದು ಮೋನು ಆಯ್ತಾ ಗೊತ್ತಿಲ್ಲ ನನಗೆ. ನಾನು ಅವರದ್ದು ಲೈವ್ಗೆ ಹೋಗಲೇ ಇಲ್ಲ. ಅವರು ಕೂಡ ಮೊನ್ನೆ ಸಿಕ್ಕಲಿಲ್ಲ ನನಗೆ ಎಲ್ಲಿ ಕೂಡ. ರಕ್ಷಾ ಸಿಸ್ ಅವರದ್ದು ಅವತ್ತೇ ಮೌನ ಆಗಬೇಕಿತ್ತಲ್ಲ, ಒಂದು ವಿಡಿಯೋ ಓಡಿದ್ದು. ಮತ್ತೆ ಅವ್ರು ಲೆಸ್ ಆಗ್ತಾ ಬಂತಲ್ಲ, ಅದು ಅವರಿಗೆ ನೆನಪು ಗೊತ್ತಿಲ್ಲ ಅಂತೆ. ಅದು ಮತ್ತೆ ಲೆಸ್ ಆಗ್ತಾ ಬಂತು, ಮತ್ತೆ ಅವರು ಲೈವ್ ಚಾಲು ಮಾಡಿದ್ದು ಅಂತ ಹೇಳ್ತಾ ಇದ್ರು. ಮತ್ತೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ, ಯಾರ ಹತ್ರ ಕೂಡ ಕೇಳಲಿಲ್ಲ ರಾಕ್ಷಸಿಸ್ದು ಮೋನು ಆಯ್ತಾ ಅಂತ. ಅವರು ಕೂಡ ಹತ್ತಿರ ಇದ್ರೂ ಕಾಣಬೇಕು. ಆದರೆ ಅವರು ಮೋನು ಆಗಿದ್ರೆ ನಾನು ಪ್ರೀತಿಸಿದ ಲೈವ್ಗೆ ಹೋಗಿದ್ದಲ್ಲ, ಅಲ್ಲಿ ಇರ್ಬೋದು. ಪ್ರೀತಿಸಿಸ್ ಹೇಳಲಿಲ್ಲ ನನ್ನ ಹತ್ರ, ರಕ್ಷಸಿಸ್ ವಿಷಯವೇ ಬರಲಿಲ್ಲ ಅಲ್ಲಿ, ಅದಕ್ಕೆ ನಾನು ಕೇಳಿ ಕೂಡ ಇಲ್ಲ. ಮತ್ತೆ ಕೇಳ್ತೇನೆ ಯಾರ ಹತ್ರ ಆದರೂ. ಮೋನು ಆಗಿಲ್ಲ ಸಿಸ್ ಇಲ್ವಾ? ಓಕೆ ಓಕೆ. ಶಾರದಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಅವ್ರು ಮೊನ್ನೆಯಿಂದ ಲೈವ್ ಮಾಡ್ತಾ ಇಲ್ಲ, ಇವತ್ತು ಲೈವ್ ಮಾಡಿದಾರೆ ಇಲ್ವಾ ಗೊತ್ತಿಲ್ಲ ನನಗೆ ಮಾತ್ರ ಇವತ್ತು ಪುರ್ಸೊತ್ತಿರಲಿಲ್ಲ. ನಿನ್ನೆ ಕೂಡ ನಾನು ಯಾರ ಲೈವ್ಗೆ ಹೋಗಲಿಲ್ಲ, ಒಂದು ನವೀನ್ ಬ್ರೋನ ಲೈವ್ಗೆ ಮಾತ್ರ ಹೋದದ್ದು ನಿನ್ನೆ. ಅದು ಲೇಟ್ ಆಗಿತ್ತು. ಮತ್ತೆ ಅದಕ್ಕಿಂತ ಮುಂಚೆ ಯಾರ ಲೈವ್ ಅಟೆಂಡ್ ಮಾಡಲಿಲ್ಲ ನಾನು ನಿನ್ನೆ. ಇವತ್ತು ಹೋಗ್ಬೇಕು. ಗಿರಿಜಾ ಸಿಸ್ನ ಲೈವ್ ಕೂಡ ಹೋಗಲಿಲ್ಲ ನಿನ್ನೆ. ಶ್ರೀಧರ್ ಬ್ರೋನ ಲೈವ್ಗೆ ಹೋಗಲಿಲ್ಲ. ಇಲ್ಲ ಸಿಸ್ ಆಗಿಲ್ಲ, ನಾನು ಆಗಲೇ ಹೋಗಿದ್ದೆ, ನನಗೆ ವಿಶ್ ಮಾಡಿದ್ರು. ಇತ್ತ ಅವ್ರದ್ದು ಲೈವ್ ಇತ್ತ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್ ಶಾರ್, ಥ್ಯಾಂಕ್ ಯು. ಮತ್ತೆ ನಾನು ಮಲಗಿದ್ದೆ, ಈಗ ಎದ್ದದಷ್ಟೇ. ನಾನು 2 ಗಂಟೆಗೆ, ಈಗ 3 ಗಂಟೆಗೆ ಎದ್ದದ್ದು ನಾನು. ಹಾಗೆ ಎದ್ದ ನಂತರ ಒಂದು ಲೈವ್ಗೆ ಬರುವ ಅಂತ ನಾನು ಹೇಳಿದೆ, 3 ಗಂಟೆಗೆ ಲೈವ್ ಮಾಡ್ತೇನೆ ಅಂತ ಹೇಳಿದೆ ಪ್ರೀತಿಸಿಸ್ ಹತ್ರ. ಅದಕ್ಕೆ 3 ಗಂಟೆ ನನಗೆ ಎಚ್ಚರಿಕೆ ಆಗಲಿಲ್ಲ, ಹೀಗೆ ಎದ್ದು ಲೈವ್ಗೆ ಬಂದದ್ದು ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಊಟ ಆಯ್ತಾ ಸಿಸ್ಟರ್? ಊಟ ಆಗಿದೆ ಸಿಸ್, ನಿಮ್ದು ಆಯ್ತಾ? ನಂದು ಊಟ ಆಗಿದೆ. ಊಟ ಆಗಿ ಈಗ ಕಾಫಿ ಇಟ್ಟಿದ್ದೇನೆ, ಕಾಫಿ ಕುಡಿಲಿಲ್ಲ ಅಷ್ಟೇ. ನಿಮ್ದಾಯ್ತಾ ಕಾಫಿ? ಇವತ್ತು ರಜೆಯಾ ನಿಮಗೆ? ಇವತ್ತು ರಜೆಯಲ್ಲಿದ್ದೀರಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಇಲ್ಲದಿದ್ದರೆ ನೀವು ಮ್ಯೂಟ್ ಇರ್ತೀರಲ್ಲ, ಅದಕ್ಕೆ ಕೇಳಿದ್ದು. ಇನ್ನೂ ಇಲ್ಲ ಸಿಸ್ ಅಂತ ಹೇಳ್ತದೆ. ಕಾಫಿ ಆಗಿಲ್ವಾ? ಓಕೆ ಓಕೆ.
ಹೌದೌದು, ಇಲ್ಲದಿದ್ರೆ ಮ್ಯೂಟಲ್ಲಿ ಇರ್ತೀರಲ್ಲ. ಇವತ್ತು ನೀವು ಮಾತಾಡ್ತಾ ಇದ್ದೀರಲ್ಲ, ಇದು ಮೆಸೇಜ್ ಮಾಡ್ತಾ ನಾನು ಹೇಳಿದ್ದಕ್ಕೆ ಉತ್ತರ ಕೊಡ್ತಿದ್ದೀರಲ್ಲ, ಅದಕ್ಕೆ ಕೇಳಿದ್ದು ರಜೆಯಾ ಅಂತ. ಸಿಸ್ ಆಫ್ ಮೋನ ಮಾಡ್ತಾರಲ್ಲ, ಆಫ್ ಮೋನ ಮಾಡಲಿಕ್ಕೆ ಯಾವುದಾದ್ರೂ ಟೂಲ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಉಂಟಾ ನಮಗೆ? ಆಫ್ ಮೋನ ಮಾಡೋದಾದರೆ ನನಗೆ ಮೊನ್ನೆ ಯಾರು ಹೇಳಿದರು ಆಫ್ ಮೋನ ಮಾಡಬೇಕಾದ್ರೆ ಟೂಲ್ಸ್ ಪರ್ಚೇಸ್ ಮಾಡಬೇಕಂತೆ, ಹೌದಾ? ನಿಮಗೆ ಗೊತ್ತಿದೆಯಾ? ಹೌದೌದು. ಶಾರದಾ ಸಿಸ್, ನಾನು ಕೇಳಿದಾಗಲೇ ಈಗ ಆಫ್ ಮೋನ ಮಾಡಬೇಕಾದ್ರೆ ಟೂಲ್ಸನ್ನು ಪರ್ಚೇಸ್ ಮಾಡಬೇಕಾ ನಾವು? ಮೊನ್ನೆ ಯಾರು ಹೇಳಿ, ಯಾವ ಟೂಲ್ಸ್ ಗೊತ್ತಿಲ್ಲ ಸಿಸ್. ಹೌದು, ನನಗೆ ಕೂಡ ಗೊತ್ತಿಲ್ಲ. ಮೊನ್ನೆ ಯಾರು ಹೇಳಿದ್ರು, ನಾನು ಕೇಳಿದೆ ನಿಮಗೆ ಆಫ್ ಮೋನ ಮಾಡಲಿಕ್ಕೆ ಆಗ್ಲಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ಆಫ್ ಮೋನ ಮಾಡಲಿಲ್ಲ, ಫುಲ್ ಮೋನಗೆ ಕಾಯ್ತಾ ಇದ್ದೇನೆ, ಆಫ್ ಮೋನ ಮಾಡಿದರೆ ಟೂಲ್ಸ್ ಪರ್ಚೇಸ್ ಮಾಡಬೇಕಂತ ಹೇಳಿದರು. ಅದಕ್ಕೆ ನನಗೆ ಮೊನ್ನೆಯಿಂದ ನನ್ನ ಜಗ್ಗನ ಹತ್ರ ಕೇಳಿದ್ರಿ, ಜಗ್ಗನ ಯಾವ ಟೂಲ್ಸ್ ಎಲ್ಲ ಇಲ್ಲ ಅಂತ ಹೇಳಿದರು. ನನಗೆ ಎಂತ ಅಂತದೇ ಗೊತ್ತಿಲ್ಲ ಅದು. ಮನಶ್ರೀ ಅವ್ರು ಬಂದರು. ಹಾಯ್ ಮನಶ್ರೀ, ವೆಲ್ಕಮ್. ಮನಶ್ರೀ ಅವರೇ, ಕಾಫಿ ಆಯ್ತಾ? ಅಲ್ಲ, ಊಟ ಆಯ್ತಾ? ಎಂತ ತಿಂದ್ರಿ? ಎಂತ ಸ್ಪೆಷಲ್ ಲಂಚಿಗೆ? ಹಾಫ್ಗೆ ಕೂಡ ಹತ್ತಿರ ಇಲ್ಲ. ನಾನು ಕೇಳಿದೆ, ನಂದು ಇನ್ನೂ ಆಗ್ಬೋದು. ನಂದು ಎಲ್ಲಿ ಆಗ್ತದೆ? ಲೈವ್ಗೆ ಕೂಡ ಜನ ಇಲ್ಲಲ್ಲ ಅಷ್ಟು. ನನಗೆ 50 ವ್ಯೂಸ್, 60 ವ್ಯೂಸ್. ಲೈವ್ ಕಟ್ ಆಗ್ತಾ ಉಂಟಾ ನಂದು? ಲೈವ್ ಕಟ್ ಆಗ್ತಾ ಇದೆಯಾ? ಶಾರದಾ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್. ಎಂತ ಅಂತ ಗೊತ್ತಿಲ್ಲ, ಗಡಿ ಗಡಿ ರೀಕನೆಕ್ಟ್ ಆಗ್ತಾ ಇದೆ.